ಪ್ರತಿದಿನ ಒಂದಿಲ್ಲೊಂದು ಪ್ರಾಣಿಗಳ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಇರುತ್ತದೆ. ಇದೀಗ ಅಂತಹದ್ದೇ ವಿಡಿಯೋ ಸಖತ್ ವೈರಲ್ ಆಗಿದೆ. ಪುಟಾಣಿ ಅಳಿಲು ಆಟದ ಮೂಡ್ನಲ್ಲಿ ಓಡಲು ಯತ್ನಿಸುತ್ತಿದ್ದರೆ ತನ್ನ ಕಂದನನ್ನು ಮನೆಗೆ ತರಲು ಈ ತಾಯಿ ಅಳಿಲು ಕಷ್ಟಪಡುವ ಅದ್ಭುತ ದೃಶ್ಯ ಇದು. ಇಲ್ಲೊಂದು ಪುಟಾಣಿ ಅಳಿಲು ಆಟವಾಡುವ ಮೂಡ್ನಲ್ಲಿದೆ. ಅದಕ್ಕೆ ಗೂಡಿನೊಳಗೆ ಹೋಗಲು ಸ್ವಲ್ಪವೂ ಇಷ್ಟವಿಲ್ಲ. ಹಾಗಾಗಿ ಅತ್ತಿತ್ತ ಓಡಲು ಪ್ರಯತ್ನಿಸುತ್ತದೆ. ಆದರೆ ತಾಯಿ ಅಳಿಲು ಮಗುವನ್ನ ಗೂಡಿನೊಳಗೆ ಸೇರಿಸುವ ಪ್ರಯತ್ನ ಸಾಕಷ್ಟು ಕಷ್ಟಪಟ್ಟ ನಂತರ ಪುಟಾಣಿ ಅಳಿಲನ್ನು ಗೂಡಿನೊಳಗೆ ಸೇರಿಸುವಲ್ಲಿ ತಾಯಿ ಅಳಿಲು ಯಶಸ್ವಿಯಾಗುತ್ತದೆ. ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗಿದೆ.